ನಮಸ್ಕಾರ. ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ರಶ್ಮಿತಾ. ಮೊದಲಿಗೆ ಮುಖ್ಯಾಂಶಗಳು. ದೇಶಾದ್ಯಂತ 46 ಸ್ಥಳಗಳಲ್ಲಿ ಉದ್ಯೋಗ ಮೇಳ, 51,000 ಜನರಿಗೆ ನೇಮಕಾತಿ ಪತ್ರ ವಿತರಿಸಿದ ಪ್ರಧಾನಿ. ಕೇರಳ, ಇನ್ನು ಮುಂದೆ ತಮ್ಮ ವಾಹನಗಳನ್ನು ರಸ್ತೆಗೆ ಇಳಿಸುವಾಗ ಜಾಗೃತೆ. ಕಾಸರಗೋಡು, ಶಾಲಾ ಬಸ್ ಮತ್ತು ಆಟೋ ನಡುವೆ ಅಪಘಾತ, 5 ಮೃತ್ಯು. ಕೇರಳದಲ್ಲಿ ಯೋಧನ ಮೇಲೆ ದಾಳಿ. ಬಂಟ್ವಾಳ, 9 ವರ್ಷಗಳಿಂದ ತಲೆಮರೆಸಿಕೊಂಡಿರುವ ಆರೋಪಿ ಬಂಧನ. ನವದೆಹಲಿ, ಇಂದು ದೇಶಾದ್ಯಂತ 46 ಸ್ಥಳಗಳಲ್ಲಿ ಉದ್ಯೋಗ ಮೇಳಗಳನ್ನು ಆಯೋಜಿಸಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಸದಾಗಿ ನೇಮಕಗೊಂಡ ಸುಮಾರು 51,000 ಜನರಿಗೆ ನೇಮಕಾತಿ ಪತ್ರಗಳನ್ನು ನೀಡಿದ್ದಾರೆ. ನವದೆಹಲಿಯ ರೈಸೀನಾ ರಸ್ತೆಯಲ್ಲಿರುವ ರಾಷ್ಟ್ರೀಯ ಮಾಧ್ಯಮ ಕೇಂದ್ರದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ ನೇಮಕಾತಿ ಪತ್ರ ವಿತರಿಸಿದ್ದಾರೆ. ದೇಶಾದ್ಯಂತ ಹೊಸ ನೇಮಕಾತಿಯಡಿ ಆಯ್ಕೆಯಾದ ಈ ಅಭ್ಯರ್ಥಿಗಳು ಪರಮಾಣು ಶಕ್ತಿ ಇಲಾಖೆ, ಕಂದಾಯ ಇಲಾಖೆ, ಅಂಚೆ ಇಲಾಖೆ, ಭಾರತೀಯ ಲೆಕ್ಕ ಪರಿಶೋಧನೆ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಕೇರಳದಲ್ಲಿ ಇನ್ನು ಮುಂದೆ ತಮ್ಮ ವಾಹನಗಳನ್ನು ರಸ್ತೆಗೆ ಇಳಿಸುವಾಗ ಜಾಗೃತೆ. ಇನ್ನು ನಿಮ್ಮ ಸಣ್ಣ ತಪ್ಪುಗಳನ್ನು ಕೂಡ ಮೋಟಾರ್ ವಾಹನ ವಿಭಾಗದ ಅಧಿಕಾರಿಗಳು ಕ್ಷಮಿಸುವಂತಿಲ್ಲ. ಒಂದು ಫ್ಲೈಯಿಂಗ್ ಸ್ಕ್ವಾಡ್ನಲ್ಲಿ 3 ಅಸಿಸ್ಟೆಂಟ್ ಅಧಿಕಾರಿಗಳಲ್ಲಿ ತಿಂಗಳಿಗೆ 500 ಕೇಸ್ ರಿಜಿಸ್ಟರ್ಡ್ ಮಾಡಬೇಕು. ಮಾತ್ರವಲ್ಲ, 5 ಲಕ್ಷ ರೂಪಾಯಿ ದಂಡ ವಿಧಿಸುವಂತೆ ಟಾರ್ಗೆಟ್ ನೀಡಲಾಗಿದೆ. ಮೋಟಾರ್ ವಾಹನ ಇನ್ಸ್ಪೆಕ್ಟರ್ ಕೂಡ ಸಮಾನವಾಗಿ ಟಾರ್ಗೆಟ್ ನೀಡಲಾಗಿದ್ದು, ಪ್ರತಿ ತಿಂಗಳ 16 ಲಕ್ಷ ರೂಪಾಯಿ ಖಜಾನೆಗೆ ಜಮಾ ಮಾಡಬೇಕಾಗುವುದು. ಆರ್ಟಿಒ ಅಧಿಕಾರಿಗಳು ತಿಂಗಳಿಗೆ 150 ಕೇಸ್ ರಿಜಿಸ್ಟರ್ಡ್ ಮಾಡಬೇಕು ಮತ್ತು 1.50 ಲಕ್ಷ ರೂಪಾಯಿ ದಂಡ ವಿಧಿಸುವಂತೆ ಟಾರ್ಗೆಟ್ ನೀಡಲಾಗಿದೆ. ಶಾಲಾ ಬಸ್ ಮತ್ತು ಆಟೋ ರಿಕ್ಷಾ ನಡುವೆ ಉಂಟಾದ ಭೀಕರ ಅಪಘಾತದಲ್ಲಿ 4 ಮಹಿಳೆಯರು ಸೇರಿದಂತೆ 5 ಮೃತಪಟ್ಟ ದಾರುಣ ಘಟನೆ ಸೋಮವಾರ ಸಂಜೆ ಬದಿಯಡ್ಕ ಸಮೀಪದ ಪಳ್ಳತಡ್ಕದಲ್ಲಿ ನಡೆದಿದೆ. ಮೃತಪಟ್ಟ 4 ಮಹಿಳೆಯರು ಒಂದೇ ಕುಟುಂಬದವರಾಗಿದ್ದು, ಮೃತಪಟ್ಟವರನ್ನು ಮೊಗ್ರಲ್ ಪುತ್ತೂರು ನಿವಾಸಿ ಆಟೋ ಚಾಲಕ ಅಬ್ದುಲ್ ರೌಫ್, ಉಸ್ಮಾನ್ ರವರ ಪತ್ನಿ ಬಿ ಫಾತಿಮಾ, ಶೇಖ್ ಆಲಿಯವರ ಪುತ್ರಿ ಬಿ ಫಾತಿಮಾ, ಇಸ್ಮಾಯಿಲ್ ರವರ ಪತ್ನಿ ಉಮ್ಮು ಫಲೀಮಾ, ಬೆಳ್ಳೂರಿನ ಅಬ್ಬಾಸ್ ರವರ ಪತ್ನಿ ನಫೀಸಾ ಎಂದು ಗುರುತಿಸಲಾಗಿದೆ. 4 ಸ್ಥಳದಲ್ಲಿ ಮೃತಪಟ್ಟರೆ ಗಂಭೀರ ಗಾಯಗೊಂಡಿದ್ದ ಚಾಲಕ ರೌಫ್ ಕಾಸರಗೋಡಿನ ಆಸ್ಪತ್ರೆಯಲ್ಲಿ ಮೃತಪಟ್ಟರು. ದಕ್ಷಿಣ ಕೇರಳದಲ್ಲಿ ಯೋಧನ ಮೇಲೆ ದಾಳಿ ನಡೆದಿದ್ದು, ಹಸಿರು ಬಣ್ಣದಲ್ಲಿ ಆತನ ದೇಹದ ಹಿಂಭಾಗ ಪಿಎಫ್ಐ ಎಂದು ಬರೆಯಲಾಗಿದೆ. 6 ಮಂದಿ ಈ ದಾಳಿ ನಡೆಸಿದ್ದು, ಬೈಕ್ನಲ್ಲಿ ವಾಪಸ್ ಆಗುತ್ತಿದ್ದಾಗ ಯೋಧನ ಮೇಲೆ ದಾಳಿ ನಡೆದಿದೆ. ಸೇನಾ ಗುಪ್ತಚರ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿದ್ದು ತನಿಖೆ ಕೈಗೊಂಡಿದ್ದಾರೆ. ಸಂತ್ರಸ್ತ ಯೋಧ ಭಾರತೀಯ ಸೇನಾ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕ್ ಇಂಜಿನಿಯರ್ ಕಾರ್ಪ್ಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ರೈಲಿನಡಿಗೆ ತಲೆ ಇಟ್ಟು ಮಂಗಳೂರು ಕೊಂಚಾಡಿ ನಿವಾಸಿ ಪ್ರಶಾಂತ್ ಎಂಬುವರು ಆತ್ಮಹತ್ಯೆ ನಡೆಸಿಕೊಂಡಿರುವ ಘಟನೆ ಉಳ್ಳಾಲ ಠಾಣಾ ವ್ಯಾಪ್ತಿಯ ಉಚ್ಚಿಲ ರೈಲ್ವೆ ಗೇಟ್ ಬಳಿ ನಡೆದಿದೆ. ಸೆಪ್ಟೆಂಬರ್ 24ರಂದು ಸಂಜೆ ಮನೆಯಿಂದ ಹೊರಟವರು ನಿನ್ನೆ ಬೆಳಗ್ಗೆ ಶವವಾಗಿ ಪತ್ತೆಯಾಗಿದ್ದಾರೆ. ಮಂಗಳೂರು ರೈಲ್ವೆ ಪೊಲೀಸ್ ಠಾಣೆಯ ಎಎಸ್ಐ ಮಧುಚಂದ್ರ ನೇತೃತ್ವದಲ್ಲಿ ಪೊಲೀಸ್ ತಂಡ ಭೇಟಿ ನೀಡಿ ಪ್ರಕರಣ ದಾಖಲಿಸಿದೆ. ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಹಾಜರಾಗದೆ ಕಳೆದ 9 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಮಂಗಳೂರು ತಾಲೂಕಿನ ಸುರತ್ಕಲ್ ಕೃಷ್ಣಪುರ ಜೋಕೆಬೆಟ್ಟು ನಿವಾಸಿ ಮೊಹಮ್ಮದ್ ಶಾಫಿ ಬಂಧಿಸಿದ ಬಂಟ್ವಾಳ ಗ್ರಾಮಾಂತರ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ಕೋರ್ಟ್ ಈತರಿಗೆ 15 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದೆ. ಮಂಗಳೂರು ನಗರದ ಬಿಕರ್ಣಕಟ್ಟೆಯಲ್ಲಿ ಸಂಭವಿಸಿದ ಸರಣಿ ಅಪಘಾತದಲ್ಲಿ ಬೈಕ್ ಸವಾರ ಗಂಭೀರ ಗಾಯಗೊಂಡ ಘಟನೆ ಸೆಪ್ಟೆಂಬರ್ 25ರ ಸೋಮವಾರ ಬೆಳಗ್ಗೆ ನಡೆದಿದೆ. ಅಪಘಾತದಲ್ಲಿ 3 ಕಾರು, ಲಾರಿ, ಬೈಕ್ ನಡುವೆ ಸರಣಿ ಅಪಘಾತ ಸಂಭವಿಸಿದ್ದು, ಘಟನೆಯಲ್ಲಿ ಬೈಕ್ ಸಂಪೂರ್ಣ ಅಪ್ಪಚ್ಚಿಯಾಗಿದೆ. ಕಾರಿನಲ್ಲಿ ಪ್ರಯಾಣಿಕರಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ.
ಸ್ಥಳದಲ್ಲಿ ಜನ ಸೇರಿದ್ದು ಟ್ರಾಫಿಕ್ ಜಾಮ್ ಆಗಿದೆ. ಗಂಭೀರ ಗಾಯಗೊಂಡ ಬೈಕ್ ಸವಾರನನ್ನು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ನವಭಾರತ್ ಫರ್ಟಿಲೈಸರ್ LLP 10 ವರ್ಷದಿಂದ ಕಂಪನಿಯ ಉತ್ಪನ್ನಗಳ ಬಳಸಿದ ರೈತರಿಗೆ ಕಂಪನಿ ಕಡೆಯಿಂದ ಸನ್ಮಾನ ನೀಡಲಾಯಿತು. ಪಟ್ಲಾದ ಪ್ರಗತಿಪರ ರೈತರಾದ ಶ್ರೀ ರಾಜ್ ಗೋಪಾಲ್ ಭಟ್, ಶಂಕರ್ ನಾರಾಯಣ್ ಭಟ್, ರತ್ನಾವತಿ ದಡ್ಡಂಗಡಿ, ದೇವಕಿ ಮಾಡಬೈಲ್ ಮತ್ತು ಸರಸ್ವತಿ ಭಟ್ ಅವರಿಗೆ ಸನ್ಮಾನ ಮಾಡಲಾಯಿತು. ಕಂಪನಿ ಕಾಸರಗೋಡು ಏರಿಯಾ ಮ್ಯಾನೇಜರ್ ಶ್ರೀ ಶಾಂತ್ ಕುಮಾರ್ ನಡೆಸಿಕೊಟ್ಟರು ಹಾಗೂ ಕಂಪನಿಯ ಸೇವಾ ಭಾಗದ ಅಧಿಕಾರಿ ಶ್ರೀ ಸಂತೋಷ್ ಹಾಜರಿದ್ದರು. ದೇಶೀಯ ಕನಿಷ್ಠ ವೇತನ ಖಚಿತಪಡಿಸಲು ಬಿಡಿ ವೆಲ್ಫೇರ್ ಫಂಡ್ ಪುನರಾರಂಭಿಸಲು ಎಲ್ಲ ಕಾರ್ಮಿಕರನ್ನು PFIಗೆ ಒಳಪಡಿಸುವಂತೆ ಕೋರಿ ಇಂದು ಮಂಜೇಶ್ವರ ಏರಿಯಾ ಬಿಡಿ ಕಾರ್ಮಿಕರ ಯೂನಿಯನ್ CITU ಹೊಸಂಗಡಿಯಲ್ಲಿ ಪೋಸ್ಟ್ ಆಫೀಸ್ ಮಾರ್ಚ್ ಹಾಗೂ ಧರಣಿ ನಡೆಸಿದರು. ಪ್ರತಿಯೊಂದು ಕಾರ್ಮಿಕ ಸಂಘಟನೆಗಳ ಸಮರರಂಗಡು ನಮ್ಮ ಮಾತಾಡಲು ಈ ದೇಶದ ರೈತರು ಸಮೇತ ಕೇಂದ್ರ ಸರ್ಕಾರದ ಎದುರು 1 ವರ್ಷ ಮುಟ್ಟ ನಿರಂತರವಾದ ಸಮರ ಮತ್ತು ನಮ್ಮ ಮಾತು ಈಗ ಕೇಳುವಿರದ ಮಂಡ 1,000 ಬೀಡಿ ಕಟ್ಟೋಡನಾಂಡ ಕಾಂಡೆಲಕ್ಕದ ಕುಲ್ಲುಣನಾಂಡ ರಾತ್ರಿ ಪಗೆಲು ಕಟ್ಟುನಂಚಿನ ಬೀಡಿ ಇಡೀ ದಿನ ಕಟ್ಟಿನದಾಂಡಲ ಈ ಪೊಂಜನಕ್ಲೆಗೆ ತಿಕ್ಕುಣೆ ಖಾಲಿ 200 ರೂಪಾಯಿ ಮಾತ್ರ. ನಿಕ್ಲೆ ಗೊತ್ತುಂಡು ಅಂಗಡಿ ಒಂಜಿ ಕಟ್ಟ ಬೀಡಿ ತೆಪ್ಪುಣನಾಂಡ ಏತ್ ರೇಟ್ ಉಂಟು. ಇನ್ನೇನ ಈ ಪಾಪದಕ್ಲೆ ಇಂಚ 10 ಬಿರಿಯಲು ತರೆತ್ತಿನಂಚಿನ ಈ ಬೀಡಿನ ಕೊಡೋದು ಮಲ್ಲ ಮಲ್ಲ ಬಂಡವಾಳ ಸಾಹಿರಕ್ಕೆ ಕೊಡ್ತು ಐತ ರೇಟ್ ಮಲ್ಪ ಸಮರ ಮಲ್ಪ ವಿಜಯ ಮುಟ್ಟ ಸಮರ ಮಲ್ಪ ಇಂಕಿಲೋ ಸಿಂದಾಬಾ. ಕಳಿಯೂರು ನಿವಾಸಿಗಳಾದ ಭಾಸ್ಕರ್ ಕಳಿಯೂರು ಮತ್ತು ದಿವ್ಯಾ ದಂಪತಿಗಳ ಪುತ್ರನಾದ ದರ್ಶನ್ ಅವರು ಕೇಂದ್ರ ಸೇನಾ CRPFಗೆ ಆಯ್ಕೆಯಾಗಿದ್ದಾರೆ. ಇನ್ನು ಕೆಲವೇ ದಿನದಲ್ಲಿ ಸೇನೆಗೆ ಭರ್ತಿಯಾಗಿ ದೇಶ ಸೇವೆಯಲ್ಲಿ ತೊಡಗಲಿರುವ ಇವರಿಗೆ ಧ್ವನಿ ಮೀಡಿಯಾದಿಂದ ಆರ್ಥಿಕ ಅಭಿನಂದನೆಗಳು. ಕಾಟುಕುಕ್ಕೆ ಕ್ಷೇತ್ರದಲ್ಲಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈಗೆ ಅಭಿಮಾನಿಗಳಿಂದ ಪೌರ ಸನ್ಮಾನ ಜರುಗಿತು. ಕಾಟುಗುಕ್ಕೆ ಕ್ಷೇತ್ರದಲ್ಲಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈಗೆ ಅಭಿಮಾನಿಗಳಿಂದ ಪೌರ ಸನ್ಮಾನ ಜರುಗಿತು. ಪೆರ್ಲಾ ಚೌಗ್ರಾಮದ ದೇವಸ್ಥಾನ ಎಂದೇ ಇತಿಹಾಸ ಪ್ರಸಿದ್ಧವಾದ ಕಾಟುಗುಕ್ಕೆ ಶ್ರೀ ಸುಬ್ರಾಯ ಕ್ಷೇತ್ರಕ್ಕೆ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಭೇಟಿ ನೀಡಿದರು. ವಿಧಾನಸಭಾ ಚುನಾವಣಾ ಸಂದರ್ಭ ಇವರ ಗೆಲುವಿಗಾಗಿ ಅಭಿಮಾನಿಗಳು ಪ್ರಾರ್ಥಿಸಿದ್ದ ಹರಕೆ ತೀರಿಸಲು ಕಾಟುಗುಕ್ಕೆ ಕ್ಷೇತ್ರಕ್ಕೆ ಆಗಮಿಸಿದ್ದರು. ಈ ಸಂದರ್ಭ ಕಾಟುಗುಕ್ಕೆಯ ಅಭಿಮಾನಿ ಬಳಗದ ಪರವಾಗಿ ಪೌರ ಸನ್ಮಾನ ನಡೆಸಲಾಯಿತು. ಕ್ಷೇತ್ರದ ಆಡಳಿತ ಮುಕ್ತೇಸರ ತಾರನಾಥ ರೈ ಪಡ್ಡಂಬೈಲು, ಮಾಜಿ ಆಡಳಿತ ಮುಕ್ತೇಸರ ನಾರಾಯಣ, ಉತ್ಸವ ಆಚರಣಾ ಸಮಿತಿ ಅಧ್ಯಕ್ಷ ಪುರುಷೋತ್ತಮ್ ಭಟ್ ಮಿತ್ತೂರು ಉಪಸ್ಥಿತರಿದ್ದರು. ಯನ್ಮಕಜೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ BS ಗಾಂಭೀರ್ ಸ್ವಾಗತಿಸಿ ದೀಪಕ್ ಭಂಡಾರದ ಮನೆ ವಂದಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಅಭಿವೃದ್ಧಿ ಕಾರ್ಯಕ್ಕೆ ಕರ್ನಾಟಕ ಸರ್ಕಾರದಿಂದ ಪೂರಕ ಯೋಜನೆಗಳನ್ನು ನೀಡಬೇಕೆಂದು ಆಗ್ರಹಿಸಿ ಕ್ಷೇತ್ರದ ಆಡಳಿತ ಮುಕ್ತೇಸರ ತಾರನಾಥ ರೈ ಪಡ್ಡಂಬೈಲು ಹಾಗೂ ಅಡ್ಕಸ್ಥಳ ಕಾಟುಕುಕ್ಕೆ ಮೂಲಕ ಅರ್ಲಪದವು ಪುತ್ತೂರಿಗೆ ಸರ್ಕಾರಿ ಬಸ್ ಮಂಜೂರುಗೊಳಿಸಬೇಕೆಂಬ ಆಗ್ರಹಿಸಿ ನಾಗರಿಕ ಪರವಾಗಿ BS ಗಾಂಭೀರ್ ಶಾಸಕರಿಗೆ ಮನವಿ ಸಲ್ಲಿಸಿದರು. ಜನಸೇವೆ ಪಂಡಿತ ಜನಸೇವೆ ಮತ್ತು ಉದ್ದೇಶ ಬರ್ತಾರೆ ಅವು ದುಮ್ಮುರ್ತ ನಮ್ಮ ತೆರಿನಾಕಿಲ್ಲ ಆ ನಿಲಕ್ತಿ ಅದಕ್ಕೆ ನಮ್ಮ ಆರಾಧ್ಯ ಮತ್ತು ಸುಬ್ರಾಯ ದೇವರಿ ಅದಕ್ಕೆ ಎಂಟೆ ಆರೋಗ್ಯ ಬಗ್ಗೆ ಕೊಟ್ಟು ಜನಾತ ಜನಸೇವೆ ಮತ್ತು ಎಂಟ ಸದಾವಕಾಶ ಕೊರಡೋದು ಮಾತ್ರ ಈ ಸಂದರ್ಭ ಮಾಡುವುದು ಎಲ್ಲರೂ ಮಾತಾಡುವಂತ. ತ್ರಿಕರಿಪುರ ನಡಕಾವು ಸ್ಟೇಡಿಯಂನಲ್ಲಿ ನಡೆದ ಕೇರಳ ರಾಜ್ಯ 20 ವರ್ಷದ ಒಳಗಿನ ಹುಡುಗರ ಯೂತ್ ಫುಟ್ಬಾಲ್ ಪಂದ್ಯದಲ್ಲಿ ಕಾಸರಗೋಡು ಜಿಲ್ಲೆ ಕಿರೀಟವನ್ನು ಸ್ವಂತವಾಗಿಸಿದೆ. ಫೈನಲ್ ಪಂದ್ಯದಲ್ಲಿ ಪಾಲಕ್ಕಾಡ್ ಜಿಲ್ಲೆಯನ್ನು 1-2 ಗೋಲಿನಿಂದ ಗೆಲುವು ಸಾಧಿಸಿತು. ಕಾಸರಗೋಡಿಗಾಗಿ P ಗೌತಮ್, ಅಹಮದ್, ಅನ್ಫಾಸ್ ಗೋಲ್ ಹೊಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. 2023 ಏಷ್ಯನ್ ಗೇಮ್ಸ್ ಶ್ರೀಲಂಕಾ ತಂಡವನ್ನು ಮಣಿಸಿ
ಚಿನ್ನದ ಪದಕ ಗೆದ್ದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ. ಭಾರತ ಮಹಿಳಾ ಕ್ರಿಕೆಟ್ ತಂಡವು 2023ರ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದು ಫೈನಲ್ನಲ್ಲಿ ಶ್ರೀಲಂಕಾವನ್ನು 16 ರನ್ಗಳಿಂದ ಸೋಲಿಸಿತು. ಇದು 2023ರ ಗೇಮ್ಸ್ನಲ್ಲಿ ಭಾರತಕ್ಕೆ 2ನೇ ಚಿನ್ನದ ಪದಕವಾಗಿದೆ. ಜೀವ ಅಥವಾ ಪ್ರಾಣ. ಅತಿ ಸೂಕ್ಷ್ಮ ಜೀವಿ ಬ್ಯಾಕ್ಟೀರಿಯಾದಿಂದ ಹಿಡಿದು ದೊಡ್ಡ ಜೀವಿ ಆನೆಯವರೆಗೆ ಜೀವ ಅನ್ನೋದು ಒಂದೇ ಅಲ್ಲವೇ? ಭೂಮಿ ಮೇಲೆ ಹುಟ್ಟಿದ ಪ್ರತಿ ಜೀವಿಯು ತನ್ನ ಜೀವ ಅಥವಾ ಪ್ರಾಣ ನೆಲೆ ನಿಲ್ಲಿಸಲೆಂದು ಆಹಾರಕ್ಕಾಗಿ ಹುಡುಕಾಟ, ಶ್ರಮ ಪಡುವುದು. ಈ ಹುಡುಕಾಟದ ನಡುವೆ ಅದೇ ಪ್ರಾಣಕ್ಕೆ ಕತ್ತು ಬಂದಾಗ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳುವ ಅಥವಾ ತುಡಿಯುವ ಇನ್ನೊಂದು ಜೀವ ಇದ್ದರೆ ಚಿತ್ರಣವೇ ಬದಲಾಗುವುದು. ಅಂತಹದೊಂದು ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ ಅಲ್ಲಿ. ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.